ಕ್ರೀಡಾಳುಗಳಿಗೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಕ್ರೀಡಾಂಗಣವೊಂದು ಸ್ಥಳೀಯರ ಪಾಲಿಗೆ ಕಂಟಕವಾಗಿ ಪರಿಣಮಿಸುವ ಲಕ್ಷಣಗಳು ಕಂಡುಬರುತ್ತಿದೆ. ಕ್ರೀಡಾಂಗಣವನ್ನು ಅಭಿವೃದ್ಧಿಪಡಿಸುವ ಕಾಮಗಾರಿಯ ಹಿನ್ನೆಲೆಯಲ್ಲಿ ಲೋಡುಗಟ್ಟಲೆ ಮಣ್ಣನ್ನು 10 ಕುಟುಂಬಗಳು ಇರುವ ಪ್ರದೇಶದಲ್ಲಿ ಅವೈಜ್ಞಾನಿಕವಾಗಿ ರಾಶಿ ಹಾಕಲಾಗಿದೆ. 100 ಅಡಿಗೂ ಎತ್ತರದಲ್ಲಿ ರಾಶಿ ಹಾಕಲಾಗಿರುವ ಈ ಮಣ್ಣು ಸಣ್ಣ ಮಳೆ ಬಂದರೂ ಕೆಳಭಾಗದಲ್ಲಿರುವ ಮನೆಗಳ ಮೇಲೆ ಹಾಗೂ ಕೃಷಿ ತೋಟಗಳಿಗೆ ನುಗ್ಗುವ ಸ್ಥಿತಿಯಿದೆ. ಕೋಟಿಗಟ್ಟಲೆ ರೂಪಾಯಿ ವ್ಯಯಿಸಿ ಈ ಕಾಮಗಾರಿ ನಡೆಸುತ್ತಿದ್ದು, ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಈ ಯೋಜನೆ ನೀರಿನ ಮೇಲೆ ಹೋಮ ಇಟ್ಟಂತೆಯಾಗುವ ಎಲ್ಲ ಲಕ್ಷಣಗಳು ಗೋಚರಿಸುತ್ತಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ನಗರದ ಹೊರವಲಯದ ಶಾಂತಿನಗರ ಎಂಬಲ್ಲಿ ಸುಮಾರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ತಾಲೂಕು ಕ್ರೀಡಾಂಗಣದ ಅಭಿವೃದ್ಧಿ ಕಾಮಗಾರಿ ಆರಂಭಗೊಂಡಿದೆ. ಗ್ರಾಮೀಣ ಭಾಗದ ಕ್ರೀಡಾಪಟುಗಳಿಗೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಸುಳ್ಯ ಶಾಸಕ ಹಾಗೂ ಸಚಿವ ಎಸ್ ಅಂಗಾರವರ ಮುತುವರ್ಜಿಯಲ್ಲಿ ಈ ಕ್ರೀಡಾಂಗಣದ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗಿದೆ. ಈ ಹಿಂದೆ ಇದ್ದಂತಹ ಕ್ರೀಡಾಂಗಣವು ನೆಲಮಟ್ಟದಿಂದ ಎತ್ತರದಲ್ಲಿ ಇದ್ದ ಕಾರಣ ಕ್ರೀಡಾಂಗಣವನ್ನು ಸಮತಟ್ಟು ಮಾಡುವ ಕಾಮಗಾರಿಗಾಗಿ ಹಾಗೂ ಇತರ ಅಭಿವೃದ್ಧಿ ಕೆಲಸಗಳಿಗಾಗಿ ಸುಮಾರು 1 ಕೋಟಿ ರೂಪಾಯಿಗಳನ್ನು ಮೀಸಲಿರಿಸಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲಾ ನಿರ್ಮಿತಿ ಕೇಂದ್ರ ಈ ಕಾಮಗಾರಿಯನ್ನ ಕೈಗೆತ್ತಿಕೊಂಡಿದ್ದು, ಕ್ರೀಡಾಂಗಣದ ಅಗಲೀಕರಣದ ಕಾಮಗಾರಿಯು ಆರಂಭಗೊಂಡಿದೆ. ಎತ್ತರವಾಗಿದ್ದ ಕ್ರೀಡಾಂಗಣವನ್ನು ಸಮತಟ್ಟು ಮಾಡುವ ಸಂದರ್ಭದಲ್ಲಿ ತೆಗೆದ ಮಣ್ಣನ್ನ ಕ್ರೀಡಾಂಗಣದ ಕೆಳಭಾಗದಲ್ಲಿರುವ ಪ್ರದೇಶದಲ್ಲಿ ಸುರಿಯಲಾಗಿದೆ. ಹೀಗೆ ಸುರಿದ ಮಣ್ಣು ಇದೀಗ ಮೈದಾನದ ಕೆಳಭಾಗದಲ್ಲಿರುವ 6 ಕುಟುಂಬಗಳಲ್ಲಿ ಪ್ರಾಣಭಯದ ವಾತಾವರಣವು ನಿರ್ಮಾಣಗೊಂಡಿದೆ. ಅವೈಜ್ಞಾನಿಕವಾಗಿ ಲೋಡುಗಟ್ಟಲೆ ಮಣ್ಣನ್ನ ಈ ಭಾಗದಲ್ಲಿ ಸುರಿಯಲಾಗಿದ್ದು, ಸುಮಾರು 100 ಅಡಿಗೂ ಎತ್ತರದಲ್ಲಿ ಮಣ್ಣನ್ನ ರಾಶಿ ಹಾಕಲಾಗಿದೆ. ಮಣ್ಣು ಕೆಳಭಾಗಕ್ಕೆ ಬೀಳದಂತೆ ತಡೆಗೋಡೆಯನ್ನ ನಿರ್ಮಿಸದ ಹಿನ್ನೆಲೆಯಲ್ಲಿ ಸಣ್ಣ ಮಳೆಗೂ ನೀರು ಸಹಿತ ಮಣ್ಣು ಕೆಳಭಾಗದಲ್ಲಿರುವ ಮನೆಗಳ ಮೇಲೆ ಬೀಳುವ ಎಲ್ಲ ಲಕ್ಷಣಗಳು ಗೋಚರಿಸುತ್ತಿದೆ. ತಡೆಗೋಡೆ ನಿರ್ಮಿಸಿಕೊಡುವಂತೆ ಸಂಬಂಧಪಟ್ಟ ಶಾಸಕರ ಹಾಗೂ ಅಧಿಕಾರಿಗಳಿಗೆ ಮನವಿ ಮಾಡಿದ್ರೂ ಈವರೆಗೆ ತಡೆಗೋಡೆ ನಿರ್ಮಾಣದ ಬಗ್ಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ವಾರದ ಹಿಂದೆ ಸುಳ್ಯ ಪರಿಸರದಲ್ಲಿ ಸುರಿದ ಸಣ್ಣ ಮಳೆಗೆ ಈ ಮಣ್ಣುಗಳ ರಾಶಿ ನೀರಿನೊಂದಿಗೆ ಕೆಳಭಾಗಕ್ಕೆ ಹರಿದಿದ್ದು, ಬಹುತೇಕ ಕೃಷಿ ತೋಟಗಳಲ್ಲಿ ಮಣ್ಣು ತುಂಬಿದೆ. ಭಾರೀ ಪ್ರಮಾಣದ ಮಣ್ಣಿನ ರಾಶಿ ಇರುವ ಈ ಪ್ರದೇಶದಲ್ಲಿ ನೀರು ಹಾದು ಹೋಗಲು ಸಣ್ಣ ತೋಡನ್ನ ನಿರ್ಮಿಸಲಾಗಿದ್ದು, ಮಳೆಗಾಲದಲ್ಲಿ ಸುರಿಯುವ ಮಳೆಗೆ ಹಳ್ಳದ ಜೊತೆಗೆ ಮಣ್ಣು ಕೆಳಭಾಗದಲ್ಲಿರುವ ಮನೆಗಳ ಮೇಲೆ ನುಗ್ಗಿ ಕೊಡಗಿನ ಜೋಡುಪಾಲದಂತಹ ಪರಿಸ್ಥಿತಿ ನಿರ್ಮಾಣಗೊಳ್ಳಲಿದೆ ಎಂದು ಸ್ಥಳೀಯರು ಆತಂಕ ವ್ಯಕ್ತಪಡಿಸುತ್ತಾರೆ. ಕ್ರೀಡಾಂಗಣ ಸುಮಾರು ವರ್ಷದಿಂದ ಮಾಡ್ತಾ ಬಂದಿದ್ದಾರೆ. ಅದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈಗ ಸುಮಾರು ವರ್ಷದಿಂದ ಈಗ ಪೂರ್ತಿ ಕೆಲಸ ಆಗದೆ ಇಲ್ಲಿ ತಡೆಗೋಡೆ ಸಹ ಸ್ಟೇಡಿಯಂಗೆ ಕಟ್ಟದೆ ಸುಮಾರು ಮಣ್ಣು ಬಂದು ನಮ್ಮ ತೋಟದ ಹತ್ತಿರ, ನಾವು ಕೃಷಿಕರಾಗಿದ್ದೇವೆ, ನಮ್ಮ ತೋಟದ ಪಕ್ಕದಲ್ಲಿ ಒಂದು ತೋಡು ಹೋಗ್ತದೆ. ಈ ತೋಡಿಗೆ ಮಣ್ಣು ಫುಲ್ಲು ಬಂದು ಅದು ನಮ್ಮ ತೋಟದಲ್ಲಿ ಹೋಗಿ ನಮಗೆ ಕೃಷಿಗೆ ತುಂಬ ತೊಂದರೆ ಆಗಿದೆ. ಅಡಿಕೆ ಗಿಡಗಳಿಗೆ ಮತ್ತು ಭತ್ತ ಮಾಡುವಾಗ ಭತ್ತಕ್ಕೆ ಎಲ್ಲ ತೊಂದರೆ ಆಗಿದೆ. ಮತ್ತು ಅಂತಂದರೆ ನಾವು ಆಗಾಗ ಅವರಿಗೆಲ್ಲ ಇದು ತಡೆಗೋಡೆ ಕಟ್ಟಬೇಕು ಅಂತೇಳಿ ಮನವಿ ಎಲ್ಲ ಕೊಟ್ಟಿದ್ದೆವು. ಆದರೂ ಈ ತನಕ ತಡೆಗೋಡೆ ಆಗಲಿಲ್ಲ. ಅದಕ್ಕೆ ಈ ಸಲ ಈಗ ಎಂತ ಮಾಡಿದ್ದಾರೆ ಅಂತೇಳಿ, ಅದು ವಿಸ್ತರಣೆ ಮಾಡಬೇಕು ಅಂತೇಳಿ ಸ್ವಲ್ಪ ಜಾಗೆ ವಿಸ್ತರಣೆ ಮಾಡಿದ್ದಾರೆ. ವಿಸ್ತರಣೆ ಹಾಕಿದ ಮಣ್ಣು 2 ಸಲ ಮೊನ್ನೆ ಮಳೆ ಬಂದು, ಈಗ ಸಣ್ಣ ಮಳೆಗೆ ಬಂದು ಫುಲ್ಲು ಮಣ್ಣು ಜರ್ದು ಬಂದು ಒಂದು 80 ಫೀಟ್ ಎತ್ತರದ ಮಣ್ಣು ಜರ್ದು ಬಂದು ತೋಡಿಗೆ ಬಿದ್ದಿದೆ. ಆ ತೋಡಿಗೆ ಲೆವೆಲ್ ಆಗಿದೆ. ಇನ್ನು ನೆಕ್ಸ್ಟ್ ಮಳೆಗಾಲ ಸ್ಟಾರ್ಟ್ ಆಗ್ತದೆ. ಈ ಮಳೆಗಾಲದಲ್ಲಿ ಎಲ್ಲ ಮಣ್ಣು ಬೀಳುವ ಸಾಧ್ಯತೆ ಇದೆ ಅಂತ ನಮಗೆ ಒಂದು ಅನಿಸುತ್ತದೆ. ಯಾಕೆಂತೇಳಿದರೆ ಈ ಸೈಡ್ ಸ್ವಲ್ಪ ತಗ್ಗು ಪ್ರದೇಶ. ಆ ತಗ್ಗು ಪ್ರದೇಶದಲ್ಲಿ ನಮ್ಮ ಮನೆಗಳಿದೆ, 5-6 ಮನೆಗಳಿವೆ. ಈ ಮನೆಗಳಿಗೆ ಈಗ ಈ ತನಕ ನಮ್ಮ ಕೃಷಿ ಹಾಳಾಗಿದೆ. ಇನ್ನು ನಮ್ಮ ಮನೆಗಳು ಹಾಳಾಗಿ ಹೋಗುವ ಇದಿರ್ಬೋದು ಅಂತೇಳಿ ನಮಗೆ ತುಂಬ ಹೆದರಿಕೆ ಆಗ್ತದೆ. ಅದಕ್ಕೆ ಸಂಬಂಧಪಟ್ಟವರಿಗೆ ನಾವು ನಗರ ಪಂಚಾಯಿತಿಗೆ, ಸಚಿವರಿಗೆಲ್ಲ ಮನವಿ ಕೊಟ್ಟಿದ್ದೇವೆ. ಅವರು ಬಂದು ಮಾಡ್ತೇನೆ, ಅದಕ್ಕೆ ಇದು ತಡೆಗೋಡೆ ಎಲ್ಲ ಮಾಡು ಅಂತೇಳಿ ಹೇಳಿ ಹೋಗಿದ್ದಾರೆ. ಹಾಗೆ ಈಗ ಆದಷ್ಟು ಬೇಗ ಅದನ್ನು ಮಾಡಿಕೊಟ್ರೆ ನಮಗೆ ಒಳ್ಳೆಯದು ಅಂತೇಳಿ ನಾವು ಇದನ್ನು ಕೇಳೋದು. ಸಮಸ್ಯೆ ಅಂತ ಹೇಳಿದರೆ, ಇಲ್ಲಿ ಮಣ್ಣೆಲ್ಲ ಹಾಕಿ ಈಗ ಇದು ಸಮಸ್ಯೆ. ಈಗ ಮಳೆ ಬಂದರೆ ಎಲ್ಲಾದರೂ ಜರಿಯುವಂಥ ಆತಂಕ ಉಂಟು ನಮಗೀಗ. ಈಗಾಗಲೇ ಮೊನ್ನೆ ಬಂದ 1-2 ಮಳೆಗೆ ಈಗಲೇ ಮಣ್ಣೆಲ್ಲ ಜಾರಿ ಹೋಗಿ ತೋಡಿಗೆಲ್ಲ ತುಂಬಿ ಸಮಸ್ಯೆ ಆಗಿದೆ. ಹಾಗೆ ಈಗ ಇಲ್ಲಿಗ
ಒಂದು 100 ಅಡಿ ಎತ್ತರ ಮಣ್ಣೆಲ್ಲ ಹಾಕಿ ಈಗ ನಮಗೆ ಇಲ್ಲಿ ವಾಸಿಸಲಿಕ್ಕೆಲ್ಲ ಕಷ್ಟ ಉಂಟು. 4-5-6 ಕುಟುಂಬಗಳು ಉಂಟು ನಾವಿಲ್ಲಿ, ತೋಟ ಕೃಷಿ ಎಲ್ಲ ಮಾಡಿಕೊಂಡಿರುವುದು, ಇದನ್ನೇ ಕೃಷಿಯನ್ನೇ ನಂಬಿ ಇರುವುದು ನಾವಿಲ್ಲಿ. ಈಗ ಸತತವಾಗಿ ಮಳೆಗಾಲ ಸ್ಟಾರ್ಟ್ ಆಗ್ತದೆ. ಈಗ ಸ್ಟಾರ್ಟ್ ಆದರೆ ಕಂಟಿನ್ಯೂಸ್ ಆಗಿ 3-4 ದಿನ ಮಳೆ ಬಂದರೆ ನಾವಿಲ್ಲಿ ನಿಲ್ಲುವ ಪರಿಸ್ಥಿತಿ ಇಲ್ಲ, ಮನೆ ಬಿಟ್ಟೆಲ್ಲ ಹೋಗಬೇಕಾಗ್ತದೆ. ಆದ ಕಾರಣ ಇದಕ್ಕೆ ಒಂದು ತಡೆಗೋಡೆಯನ್ನು ಕಟ್ಟಿ ಸೂಕ್ತವಾದ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ನಮ್ಮ ಒಂದು ಬೇಡಿಕೆ. ಹಾಗಾಗಿ ಸಚಿವರಿಗೆ ಕೂಡ ಇದರ ಬಗ್ಗೆ ಮನವಿಯನ್ನು ಕೊಟ್ಟಿದ್ದೆ ನಾವೆಲ್ಲರೂ ಸೇರಿ. ಹಾಗೆ ಇದರ ಬಗ್ಗೆ ಒಂದು ಏನಾದರೂ ಅವರು ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ನಾವು ಅವರಿಗೂ ಹಾಗೂ ಇಲ್ಲಿಯ ಸ್ಥಳೀಯ ಜನಪ್ರತಿನಿಧಿಗಳಿಗೂ ಎಲ್ಲರಿಗೂ ನಾವು ಮಾಹಿತಿಯನ್ನು ಕೊಟ್ಟಿದ್ದೇವೆ. ಹಾಗಾಗಿ ಇದರ ಬಗ್ಗೆ ಒಂದು ಅವರು ಈ ಮಳೆಗಾಲ ಸ್ಟಾರ್ಟ್ ಆಗುವ ಮೊದಲು ಒಂದು ವ್ಯವಸ್ಥೆ ತಡೆಗೋಡೆ ಏನಾದರೂ ಮಾಡಬೇಕು ಅಂತ ನಾವೊಂದು ಹೇಳುವಂಥದ್ದು. ಈ ಹಿಂದೆ ಕ್ರೀಡಾಂಗಣದ ಕಾಮಗಾರಿಯನ್ನ ಅಚ್ಚುಕಟ್ಟಾಗಿ ನಡೆಸಲಾಗಿತ್ತಾದರೂ ಬಳಿಕ ಕಾಮಗಾರಿಯನ್ನ ದಿಕ್ಕು ದಿಸೆ ಇಲ್ಲದಂತೆ ಮಾಡಲಾಗುತ್ತಿದೆ ಎಂದು ಸ್ಥಳೀಯರು ಆರೋಪಿಸುತ್ತಾರೆ. ಆಕಾಶದೆತ್ತರಕ್ಕೆ ಮಣ್ಣು ಹಾಕಿ ಮುಂದಿನ ಆಗು ಹೋಗುಗಳ ಬಗ್ಗೆ ಅರಿವೇ ಇಲ್ಲದ ಕೆಲ ವ್ಯಕ್ತಿಗಳು ಈ ಕಾಮಗಾರಿಗಳ ಮೇಲುಸ್ತುವಾರಿಯನ್ನ ವಹಿಸಿಕೊಂಡಿರುವುದು ಸದ್ಯದ ಪರಿಸ್ಥಿತಿಗೆ ಕಾರಣವಾಗಿದೆ. ಈ ಹಿಂದೆ ತಡೆಗೋಡೆ ನಿರ್ಮಿಸಿಕೊಡುವ ಭರವಸೆ ನೀಡಿದ್ದ ಸುಳ್ಯ ಶಾಸಕ ಹಾಗೂ ಸಚಿವರಾಗಿರುವ ಎಸ್ ಅಂಗಾರ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಸ್ಥಿತಿಯನ್ನ ಅವಲೋಕಿಸಿದ್ದಾರೆ. ಅಲ್ಲದೆ ಮಣ್ಣು ಹಾಕಿರುವ ಪ್ರದೇಶದುದ್ದಕ್ಕೂ ಪ್ಲಾಸ್ಟಿಕ್ ಹೊದಿಕೆ ಹಾಕಿ ತಾತ್ಕಾಲಿಕ ವ್ಯವಸ್ಥೆ ಮಾಡುವ ಭರವಸೆಯನ್ನ ನೀಡಿದ್ದಾರೆ. 2 ಎಕರೆ ಪ್ರದೇಶದಷ್ಟು ಹರಡಿರುವ ಮಣ್ಣು ಹಾಕಿರುವ ಪ್ರದೇಶಕ್ಕೆ ಹಾಕಲು ಪ್ಲಾಸ್ಟಿಕ್ ಹೊದಿಕೆಗೆ ತಗುಲುವ ವೆಚ್ಚವನ್ನು ತಡೆಗೋಡೆಗೆ ವಹಿಸಿದ್ದಲ್ಲಿ ಶಾಶ್ವತ ಪರಿಹಾರ ಪಡೆಯಬಹುದು ಎನ್ನುವುದು ಸ್ಥಳೀಯರ ವಾದವಾಗಿದೆ. ಇಲ್ಲಿ ಫಾರೆಸ್ಟ್ ಇತ್ತು ಸರ್, ಅದನ್ನು ಸರ್ವನಾಶ ಮಾಡಿದ್ರು ಸ್ಟೇಡಿಯಂ ಗ್ರೌಂಡ್ ಆಗಬೇಕು ಅಂತೇಳಿ. ಸೊ ಆ ನಂತರ ಈ ಮಣ್ಣು ಸ್ವಲ್ಪ ಹಾಕ್ತೇವೆ ಅಂತೇಳಿ ಈಗ 100 ಮೀಟ್ರ್ ಅಡಿಯಾಗಿದೆ. ಆ್ಯಕ್ಚುಲಿ ಮನೆಗೆ ಬಂದವರೆಲ್ಲ ಕೇಳ್ತಾರೆ, ನೀವು ಯಾವ ರೀತಿ ವಾಸಿಸ್ತೀರಿ ಇಲ್ಲಿ, ಇನ್ನು ಮಳೆ ಬಂದರೆ ಏನಾಗ್ಬೋದು ನಿಮ್ಮ ಪರಿಸ್ಥಿತಿ ಅಂತ. ಆಗ ನಮಗೆ ಭಯ ಆಗ್ತಿದೆ, ಯಾಕಂದರೆ ನಾವು ಕೃಷಿಯನ್ನು ನಂಬಿರೋದು, ಬೇರೆ ಏನಿಲ್ಲ, ನಮಗೆ ಬೇರೆ ಮೂಲ ಇಲ್ಲ. ಸೊ ಅವರು ಸಚಿವರು ಫಸ್ಟಿಗೆ ಏನು ಹೇಳಿದ್ರು ಅಂದರೆ, ತಡೆಗೋಡೆ ನಿರ್ಮಾಣ ಮಾಡಿಕೊಡ್ತೇವೆ, ನಿಮಗೆ ಯಾವುದೇ ಭಯ ಇಲ್ಲ, ನೀವು ಹೆದರಬೇಡಿ ಅಂತ ಹೇಳಿದರು. ಬಟ್ ಈಗ ಹೇಳ್ತಿದ್ದಾರೆ ಟಾರ್ಪಲ್ ಹಾಕುವ ಅಂತೇಳಿ. ಇದು ಟಾರ್ಪಲ್ ಹಾಕಲಿಕ್ಕೆ ಏನು ಅಡಿಕೆನಾ ಸರ್? ಅದು ನಿಲ್ಲುವಂಥದ್ದಾ? ನೋಡಿದವರಿಗೆ ಗೊತ್ತಾಗ್ಬೋದು. ಅವರ ಇದಾದರೆ ಅವರು ಈಗ ಆ ಥರ ಮಾಡ್ತಿರಲಿಲ್ಲ. ಇದು ಪಾಪದವರಾದ ಕಾರಣ ನಾವು ಬದುಕಲಿಕ್ಕೆ ಕಷ್ಟ ಆಗಿದೆ ಸರ್, ನಮಗೆ ವಾಸಿಸಲಿಕ್ಕೆ ಭಯ ಆಗ್ತಿದೆ. ಇನ್ನು ಮಳೆ ಬಂದರೆ, ಮೊನ್ನೆ ಸಣ್ಣ ಮಳೆ ಬಂದದಕ್ಕೇ ಎಲ್ಲ ಜರಿದು ಬಂದು ತೋಡಿಗೆಲ್ಲ ಹೋಗಿ ತೋಟದ ಹತ್ರ ಎತ್ತಿದೆ. ಸೊ ಇನ್ನು ಮಳೆ ಬಂದರೆ ನಾವು ಇಲ್ಲಿ ನಿಲ್ಲುವ ಪರಿಸ್ಥಿತಿ ಇಲ್ಲ, ಎಲ್ಲಿಯಾದರೂ ಮನೆ ಬಿಟ್ಟು ಹೋಗಬೇಕಷ್ಟೇ. ನಮಗೆ ತುಂಬ ಭಯ ಆಗ್ತಿದೆ. ಸೊ ಇದಕ್ಕೆ ನೀವೇನಾದರೂ ಪರಿಹಾರ ಮಾಡಿಕೊಡ್ಬೇಕು ಅಂತ ಹೇಳಿ. ಸರ್ಕಾರದ ಹಣವನ್ನ ಗೊತ್ತುಗುರಿಯಿಲ್ಲದ ವ್ಯಕ್ತಿಗಳ ಕೈಗೆ ನೀಡಿದ್ದಲ್ಲಿ ಯಾವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ಎನ್ನುವುದಕ್ಕೆ ಸುಳ್ಯದ ಶಾಂತಿನಗರ ತಾಲೂಕು ಕ್ರೀಡಾಂಗಣದ ಒಂದು ಉದಾಹರಣೆಯಾಗಿ ನಮ್ಮ ಮುಂದಿದೆ. ಇನ್ನಾದರೂ ಅಧಿಕಾರಿಗಳು ಜನಪ್ರತಿನಿಧಿಗಳು ಎಚ್ಚೆತ್ತುಕೊಳ್ಳದೆ ಹೋದಲ್ಲಿ ಮಳೆಗಾಲದಲ್ಲಿ ಇಲ್ಲಿನ ಪರಿಸ್ಥಿತಿ ಕೈಮೀರಿ ಹೋಗುವ ಸಾಧ್ಯತೆಯೂ ಇದೆ. ಪ್ರವೀಣ್, ವಿ4 ನ್ಯೂಸ್, ಪುತ್ತೂರು.